ಜನತಾ ಲಾಕ್ಡೌನ್ಗೆ ಉಡುಪಿಯಲ್ಲಿ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಅಗತ್ಯ ವಸ್ತುಗಳಿಗೆ ಮಾತ್ರ ಜನ ಹೊರಬರುತ್ತಿದ್ದು, ಉಡುಪಿ ನಗರದ ಪ್ರಮುಖ ರಸ್ತೆಗಳಲ್ಲಿ ವಿರಳ ವಾಹನ ಓಡಾಟ ಕಂಡುಬಂತು. ಉಡುಪಿಯ ಮೀನು ಮಾರುಕಟ್ಟೆಯಲ್ಲಿ ಕೊಂಚ ಚಟುವಟಿಕೆ ಕಂಡುಬಂದಿದೆ. ಜನ ವಾಹನಗಳಲ್ಲಿ ಬಂದು ಮೀನುಗಳನ್ನ ಖರೀದಿ ಮಾಡುತ್ತಿದ್ದಾರೆ. ನಾಳೆಯಿಂದ ಮಾರ್ಕೆಟ್ಗೆ ಬರುವುದಕ್ಕೆ ಸಾಧ್ಯವಾಗದಿರುವುದರಿಂದ ಇವತ್ತೇ ಜಾಸ್ತಿ ಮೀನನ್ನು ಖರೀದಿ ಮಾಡುತ್ತಿದ್ದಾರೆ. ತಳ್ಳುಗಾಡಿಯಲ್ಲಿ ಹಣ್ಣು ಹಂಪಲು ಮಾರುವ ಗ್ರಾಹಕರು ಎಂದಿನಂತೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಿನಸಿ ತರಕಾರಿ ಅಂಗಡಿಗಳಲ್ಲಿ ಮಾಮೂಲಿ ವ್ಯಾಪಾರ ವಹಿವಾಟು ಇತ್ತು. ಉಡುಪಿ ಸಿಟಿ ಬಸ್ ನಿಲ್ದಾಣದಲ್ಲಿ ಕೂಲಿ ಅರಸಿ ಕಾದು ನಿಂತ ದೃಶ್ಯ ಕಂಡುಬಂತು. ಕಾರ್ಮಿಕರು ಎಂದಿನಂತೆ ಮಾಸ್ಕ್ ಧರಿಸದೆ ಓಡಾಡುತ್ತಿದ್ದರು. ಮದ್ಯದಂಗಡಿಯಲ್ಲಿ ಖರೀದಿಯ ಭರಾಟೆಯೂ ಕಂಡುಬಂದಿದೆ. ಮೀನು ಮಾರುಕಟ್ಟೆಗಳು ಇರುವ ವ್ಯಾಪ್ತಿಯ ಜನ ನಾಳೆ ಕಾಲ್ನಡಿಗೆಯಲ್ಲೇ ಬಂದು ಬೆಳಗ್ಗೆ 10 ಗಂಟೆಯವರೆಗೆ ಮೀನು ಖರೀದಿ ಮಾಡಬಹುದು. ರೆಸಿಡೆನ್ಷಿಯಲ್ ಏರಿಯಾ ನಗರದ ಹೊರವಲಯಗಳಿಗೆ ನಾಳೆಯಿಂದ ದ್ವಿಚಕ್ರ ವಾಹನಗಳಲ್ಲಿ ಮೀನು ಸಾಗಾಟ ಆಗಲಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೀಕೆಂಡ್ ಲಾಕ್ಡೌನ್ನ 2ನೇ ದಿನ ನಗರದಲ್ಲಿ ಹಾಲಿನ ಬೂತ್ಗಳು, ಮೆಡಿಕಲ್ಗಳು, ಕೆಲವು ಹಾಪ್ಕಾಮ್ಗಳು ಮಾತ್ರ ತೆರೆದಿದ್ದು ಬೆಳಗ್ಗೆ 9 ಗಂಟೆಯ ನಂತರ ನಗರ ಸ್ತಬ್ಧವಾಗಿತ್ತು. ನಗರದಲ್ಲಿ ಕರ್ಫ್ಯೂ ಅನುಸರಿಸಿ ಇನ್ನು ಕೆಲವು ತರಕಾರಿ ಮಾರಾಟಗಾರರು ತಮ್ಮ ಉತ್ಪನ್ನಗಳನ್ನು ಬೀದಿಗಳಲ್ಲಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಇನ್ನು ಕೆಲವು ಮೀನು ಮಾರಾಟಗಾರರು ದ್ವಿಚಕ್ರ ವಾಹನಗಳಲ್ಲಿ ಮೀನು ಮಾರಾಟ ನಡೆಸಿದ್ದು ಕೂಡ ಕಂಡುಬಂತು. ಕೆಲವು ಸ್ಥಳಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ಜನರು ಹಾಲು, ತರಕಾರಿಗಳು ಮತ್ತು ಮೀನುಗಳನ್ನು ಖರೀದಿಸಿದ್ದಾರೆ. ವಾರಾಂತ್ಯದ ಲಾಕ್ಡೌನ್ನಲ್ಲಿ ದಿನಸಿ ಮೀನು, ಮಾಂಸ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಮಾರಾಟ ಮಾಡುವುದನ್ನು ಆಡಳಿತ ನಿಷೇಧಿಸಿದೆ. ನಗರದ ಹಲವಾರು ಸ್ಥಳಗಳಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದು ಜನರ ಅನಗತ್ಯ ಚಲನವಲನಗಳನ್ನು ಪರಿಶೀಲಿಸಿ ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ.